ಮುಂಬೈನಲ್ಲಿ ಓರ್ವ ಪ್ರತಿಭಾವಂತ ಡೆಂಟಲ್ ವಿದ್ಯಾರ್ಥಿನಿಯ ಜೀವನ ದುರಂತವಾಗಿ ಅಂತ್ಯಗೊಂಡಿದೆ. 6 ಪುಟಗಳ ಡೆತ್ ನೋಟ್ ಬರೆದಿಟ್ಟು ಸ್ತುತಿ ಸೋನಾವಣೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆಕೆಯ ಗೆಳೆಯ ಆಕೆಗೆ ಎಂತಹ ಕಿರುಕುಳ ನೀಡಿದ್ದ ಅಂದ್ರೆ ಆಕೆಯ ಸ್ನೇಹಿತರು ಫ್ರಿಡ್ಜ್ ಬಗ್ಗೆ ಭಯಾನಕ ತಮಾಷೆ ಮಾಡುತ್ತಿದ್ದರಂತೆ. ಏನಿದು ಘಟನೆ? ಇಲ್ಲಿದೆ ಸಂಪೂರ್ಣ ವಿವರ. ಮಾಸ್ಟರ್ ಆಫ್ ಡೆಂಟಲ್ ಸರ್ಜರಿ ಓದುತ್ತಿದ್ದ ಸ್ತುತಿ ಫಜಲ್ ಮೊಹಮ್ಮದ್ ಖಾನ್ ಎಂಬಾತನನ್ನು ಪ್ರೀತಿಸುತ್ತಿದ್ದರು. ಆದರೆ ಆ ಪ್ರೀತಿ ಆಕೆಗೆ ನರಕವಾಗಿ ಪರಿಣಮಿಸಿತ್ತು. ಡೇಟಿಂಗ್ ಆಪ್ ಮೂಲಕ ಪರಿಚಯವಾಗಿದ್ದ ಈತ ಸ್ತುತಿಯನ್ನು ಪದೇ ಪದೇ ಅವಮಾನಿಸುತ್ತಿದ್ದ ಮತ್ತು ಮಾನಸಿಕವಾಗಿ ಕುಗ್ಗಿಸುತ್ತಿದ್ದ. ಈ ನೋವು ತಾಳಲಾರದೆ ಸ್ತುತಿ ಸೋಮವಾರ ತನ್ನ ಮನೆಯಲ್ಲೇ ನೇಣಿಗೆ ಶರಣಾಗಿದ್ದಾರೆ. ಆತ್ಮಹತ್ಯೆಗೂ ಮುನ್ನ ಸ್ತುತಿ ಬರೆದಿರುವ 6 ಪುಟಗಳ ಪತ್ರ ಈಗ ಪೊಲೀಸರ ಕೈ ಸೇರಿದೆ. ಅದರಲ್ಲಿ ಆಕೆ ತನ್ನ ನೋವಿನ ಕಥೆಯನ್ನು ಬಿಚ್ಚಿಟ್ಟಿದ್ದಾರೆ. ಸಂಬಂಧದಲ್ಲಿ ಉಂಟಾದ ಬಿರುಕು ಮತ್ತು ಗೆಳೆಯ ಬಳಸುತ್ತಿದ್ದ ಅವಹೇಳನಕಾರಿ ಪದಗಳು ಆಕೆಯನ್ನು ಆತ್ಮಹತ್ಯೆಗೆ ಪ್ರಚೋದಿಸಿವೆ. ವಿಶೇಷವೆಂದರೆ ಆಕೆಯ ಗೆಳೆಯನ ನಡವಳಿಕೆ ಕಂಡು ಸ್ನೇಹಿತರು ನಿನ್ನನ್ನು ಫ್ರಿಡ್ಜ್ನಲ್ಲಿ ನೋಡಲು ನಮಗೆ ಇಷ್ಟವಿಲ್ಲ ಎಂದು ಹೇಳುತ್ತಿದ್ದರು ಎಂಬ ಅಂಶ ಈಗ ಸಂಚಲನ ಮೂಡಿಸಿದೆ. ಸದ್ಯ ಪೊಲೀಸರು ಆರೋಪಿ ಫಜಲ್ ಖಾನ್ನನ್ನು ಬಂಧಿಸಿದ್ದಾರೆ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.